ಅಷ್ಟೇ ಅದಕ್ಕೋಸ್ಕರ ಬಂದದ್ದು. ಅದೇ ಸನ್ನಿಧಿ ದೇವರ ಸೇವೆಯನ್ನು ಮಾಡುವ ಸಂತೋಷ ಇರಲಿಕ್ಕೆ ಬೇಕಾದ ಹಿಡಿಲಿಕ್ಕಾಗಿಲ್ಲ. ರಾಜಕಾರಣಿಗಳನ್ನು ಮತ್ತು ಸಕ್ರಿಯವಾದ ಅವರ ಆತ್ಮೀಯ ಮಿತ್ರರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮುಖ್ಯವಾಗಿ ಹೇಳುವುದೇನೆಂದರೆ, ಸ್ವಾಮಿ ವಿವೇಕಾನಂದರು ಪಡೆಯುತ್ತಾರೆ, ಯಾರೇ ಆಗಲಿ ತಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ನಿಷ್ಠೆಯಿಂದ ಯಾರು ಮಾಡುತ್ತಾರೋ ಅವರು ನಿಜವಾದ ಕರ್ಮಶಾಲಿಗಳು, ಅವರಿಗೆ ಉನ್ನತ ಫಲಾಪೇಕ್ಷೆಗಳು ಪ್ರಾಪ್ತವಾಗುವುದಿಲ್ಲ. ಅದೇ ರೀತಿ ಸನ್ಮಾನ್ಯ ಸಚಿವರಾದ UT ಖಾದರ್ ಅವರು ಈ ಕ್ಷೇತ್ರಕ್ಕೆ ಕೊಟ್ಟಂತಹ ಒಂದು ಅಭಿಮಾನ ಮತ್ತು ಆ ಸೇವಾ ಮನೋಭಾವದಿಂದ ಈ ಉಳ್ಳಾಳ ಪರಿಸರದಲ್ಲಿ ಜನನಾಯಕ ಅನ್ನುವಂಥ ಒಂದು ಬಿರುದನ್ನು ಅವರು ಪಡೆದಿದ್ದಾರೆ. ಅವರಿಗೆ ಏನೇ ಕಷ್ಟ ಬಂದರೂ ಶ್ರೀ ಸೋಮನಾಥ ಮತ್ತು ಅವರು ನಮ್ಮಿನಂತಹ ಉಳ್ಳಾಳ ದರ್ಗಾ, ಅದೇ ರೀತಿ ಸೈಂಟ್ ಸೆಬಸ್ಟಿಯನ್ ಜಾತ್ಯತೀತ ತತ್ವವನ್ನು ಯಾವುದೇ ಧರ್ಮದಲ್ಲಾದರೂ ಜನಿಸಿರಿ, ಇತರ ಜಾತಿ ಧರ್ಮದವರನ್ನು ಗೌರವಿಸಿರಿ ಎನ್ನುವ ಒಂದು ಕಲ್ಪನೆಯಿಂದ ಅವರು ಮುನ್ನಡೆಯುತ್ತಿದ್ದಾರೆ. ಅವರಿಗೆ ಇನ್ನೂ ಮುಂದಕ್ಕೂ ಈ ಕ್ಷೇತ್ರದ ಇವತ್ತು ಇದೆಲ್ಲ ದೇವರ ವಿಶೇಷವಾದ ಆಶೀರ್ವಾದವನ್ನು ಪಡೆದಂತ ಅವಕಾಶ ನಾವು ಪಡ್ಕೊಂಡು ಬಂದಿದ್ದೇವೆ. ನಮ್ಮ ಉದ್ದೇಶ ಜನಪ್ರತಿನಿಧಿಯಾಗಿ ಯಾವುದೇ ಒಂದು ತಾರತಮ್ಯ ಇಲ್ಲದೆ ಸಾಮಾಜಿಕವಾದ ನೆಲೆಗಟ್ಟಿನಲ್ಲಿ ಎಲ್ಲಾ ಜಾತಿ ಎಲ್ಲ ಮತದಾರ ವರ್ಗದವರು ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ನೋಡಿಕೊಂಡು ಹೋಗಿ ನೆಮ್ಮದಿಯ ಸಮಾಜ ಅಭಿವೃದ್ಧಿಯ ಕರ್ನಾಟಕವನ್ನು ಬಲಿಷ್ಠವಾದ ಲಾಭಗಳ ಕನಸಿಗೆ ಪೂರಕವಾಗುವ ಕೆಲಸ ಮಾಡಲು ನಮ್ಮೆಲ್ಲ ಇವತ್ತು ಉದ್ದೇಶ ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು ಆಶೀರ್ವಾದ ಸಂದರ್ಭದಲ್ಲಿ ಆಡಳಿತ ಪ್ರೀತಿ ಪ್ರಕಟಿಸಿದ್ದಾರೆ. ಗೌರವ ವಿಷಯಗಳನ್ನು ಅನುಸರಿಸಿಕೊಂಡು ಇಟ್ಟಂತ ವಿಶ್ವಾಸಕ್ಕೆ ರೀತಿಯಲ್ಲಿ ಪ್ರಾಮಾಣಿಕ ಒಂದು ನಿಷ್ಠೆಯನ್ನು ಕೆಲಸ ನಿರ್ವಹಿಸುತ್ತಾ ನನ್ನ ಇಲಾಖೆ ಎಲ್ಲ ಕೆಲಸಗಳಿಗೆ ಅತ್ಯಂತ ಸುಗಮವಾಗಿ ಅತ್ಯಂತ ಯಶಸ್ವಿಗೊಳಿಸಲಿಕ್ಕೆ ಆ ದೇವರ ವಿಶೇಷ ಶಕ್ತಿಗಳನ್ನು ಕೇಳಿಕೊಂಡು ಮಾತು ಮುಗಿಸಿದೆ.